ಬಜ್ಪೆ ಹಾಗೂ ಮಂಗಳೂರು ಪೂರ್ವ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಸಿಸಿಬಿ ಪೊಲೀಸರು 7 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಬ್ರಾಹಿಂ ಶಕೀರ್, ಅತ್ತಾವರದ ಮೊಹಮ್ಮದ್ ನಿಹಾಲ್, ಪಾಂಡೇಶ್ವರದ ಅಬ್ಬಾಸ್ ಅಫ್ವಾನ್, ಮೊಹಮ್ಮದ್ ಅತೀಂ ಇಶಾಮ್, ಫಳ್ನೀರ್ನ ಬಿಲಾಲ್ ಮೊಯಿದ್ದೀನ್ ಹಾಗೂ ಮಾರಿಪಳ್ಳದ ಅಬ್ದುಲ್ ಜಬ್ಬರ್ ಬಂಧಿತ ಆರೋಪಿಗಳು. 2020 ನವೆಂಬರ್ 15ರಂದು ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂದಾವರ ಮಸೀದಿ ಬಳಿ ಅಬ್ದುಲ್ ಅಜೀಜ್ ಅವರ ಕೊಲೆಗೆ ಈ ಆರೋಪಿಗಳು ಯತ್ನಿಸಿದ್ದರು. ಕೊಲೆ ಯತ್ನ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಅಬ್ದುಲ್ ಅಜೀಜ್ ಅವರು ಅದೇ ದಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಈ ವೇಳೆ ಅವರ ಆರೈಕೆ ಮಾಡುತ್ತಿದ್ದ ಸಂಬಂಧಿಕರಾದ ಮಕ್ದೂಮ್ ಹಾಗೂ ನೌಷದ್ ಅವರ ಮೇಲೆ ಇಬ್ಬರು ಯುವಕರು ತಲವಾರಿನಿಂದ ಹಲ್ಲೆ ನಡೆಸಿದ್ದರು. ಹಣಕಾಸಿನ ವಿಚಾರವೇ ಕೊಲೆ ಯತ್ನದ ಹಿಂದಿನ ಉದ್ದೇಶವಾಗಿದ್ದು, ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳಾದ ನಿಜಾಮುದ್ದೀನ್, ಸಫಾನ್, ಹುಸೇನ್ ಹಾಗೂ ಬಾಷಿತ್ ಎನ್ನುವವರ ಜೊತೆ ಸೇರಿಕೊಂಡು ಈ ಕೊಲೆ ಯತ್ನವನ್ನು ನಡೆಸಿದ್ದಾರೆ. ಸದ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.